ಹಿಂದುತ್ವ ವರ್ಸಸ್ ಬಿ ಜೆ ಪಿ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಹಿಂದುತ್ವ ಯಾವಾಗಲೂ ಬಿ ಜೆ ಪಿ ಪರವಾಗಿ ಇರಬೇಕು. ಹಿಂದುತ್ವ ಬಿ ಜೆ ಪಿಗೆ ಅಗೇನ್ಸ್ಟ್ ಹೋದರೆ ಅದು ನೈಜ ಹಿಂದುತ್ವ ಅಲ್ಲ. ಯಾಕಂದರೆ ಇವತ್ತು ದೇಶದಲ್ಲಿ ಹಿಂದುತ್ವದ ಪರವಾಗಿ ಗಟ್ಟಿ ನಿಲ್ಲುವಂಥ ಪಾರ್ಟಿ ಇದ್ದರೆ ಅದು ಬಿ ಜೆ ಪಿ ಮಾತ್ರ. ಹಿಂದೆ ಶಿವಸೇನೆ ಇತ್ತು, ಅದು ಹೋಯ್ತು. ಈಗ ಎರಡು ತುಂಡಾಗಿದೆ. ಈಗ ಸಿಂಧೆ ಬಣೆ ಸ್ವಲ್ಪ ಇದಾರು ಬಿಟ್ಟರೆ ಬೇರೆ ಇಲ್ಲ. ಹಿಂದುತ್ವಕ್ಕೆ ರಾಷ್ಟ್ರೀಯ ಈಗ ನೋಡುವ, ನನಗೊಂದು ಪಕ್ಷ ಭಾರತೀಯ ಜನತಾ ಪಕ್ಷ ಒಂದು ಬಿಟ್ಟು ನಾವು ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ 370 ಏನೊಂದು ಹೇಳ್ತಾ ಇದ್ರು, ಮತ್ತು ಗೋಹತ್ಯೆ ನಿಷೇಧ, ಮತಾಂತರ ಕಾಯ್ದೆ, ಹಿಂದೂಗಳ ರಕ್ಷಣೆಗೆ ನಾವಿದ್ದೇವೆ. ಅದರರ್ಥ ಅಲ್ಪಸಂಖ್ಯಾತರಿಗೆ ತೊಂದರೆ ಮಾಡ್ತೇವೆ ಅಂತಲ್ಲ. ಇಷ್ಟು ವರ್ಷದಿಂದ ಸರ್ಕಾರದ ಅಲ್ಪಸಂಖ್ಯಾತರು ಸುರಕ್ಷಿತವಾಗಿದ್ದಾರೆ, ಅವರಿಗೂ ಕಾರ್ಯಕ್ರಮಗಳಿದೆ. ಆದರೆ ಹಿಂದುತ್ವಕ್ಕೆ ನಾವು ಗಟ್ಟಿ ನಿಲ್ತೇವೆ ಅಂತ ಹೇಳುವಂಥದ್ದು ಏಕೈಕ ಪಕ್ಷ ಬಿ ಜೆ ಪಿ. ಸೊ ಹಾಗಾಗಿ ಹಿಂದುತ್ವ ಮತ್ತು ಬಿ ಜೆ ಪಿ ಪರಸ್ಪರ ವಿರೋಧ ಆಗಲಿಕ್ಕೆ ಸಾಧ್ಯ ಇಲ್ಲ. ಹಿಂದುತ್ವ ಇದ್ದವರು ಬಿ ಜೆ ಪಿ ಪರವಾಗಿರ್ತಾರೆ, ಇನ್ನು ಹಿಂದುತ್ವ ಇಲ್ಲದಿದ್ದವರು ಬಿ ಜೆ ಪಿ ವಿರುದ್ಧ ಇರ್ತಾರೆ. ಇದು ಭಾಳ ಸ್ಪಷ್ಟ. ಹಾಗಾಗಿ ಇದು ವೈಷಮ್ಯತ ಜನರ ಮಧ್ಯದಲ್ಲಿ ಇರಲ್ಲ. ಅವ್ರು ಹೇಳೋದು ಅಂದರೆ ನಮಗೆ ಚುನಾವಣಾ ವಿಷಯ ಅಲ್ಲ ಅಂತ. ಹಿಜಾಬ್ ನಮಗೆ ಚುನಾವಣಾ ವಿಷಯ ಅಲ್ಲ. ಹಿಜಾಬ್ ನಮಗೆ ಒಂದು ಯೂನಿಫಾರ್ಮ್ ಕೋಡ್ನ ವಿಷಯ. ನಾವು ಯಾವುದು ಧರ್ಮದ ವಿಷಯ ಮಾತಾಡಲಿಲ್ಲ. ನನ್ನ ಪ್ರತಿ ಹೇಳಿಕೆಗಳನ್ನು ನೋಡಿ, ನಾವೇನು ಹೇಳಿದ್ದೇವೆ, 2004ನೇ ಇಸ್ವಿಯಿಂದ ಅಲ್ಲಿ 2003ನೇ ಇಸ್ವಿಯಿಂದ ಲಿಖಿತವಾದಂಥ ಇದಿತ್ತು, ಯಾವುದು ನಿರ್ಣಯ ಇತ್ತು. ಮೊನ್ನೆ 2021 ಡಿಸೆಂಬರಲ್ಲಿ 30ನೇ ತಾರೀಕಿಗೆ 6 ಜನ ಹೆಣ್ಣು ಮಕ್ಕಳು ನಮ್ಗೆ ಹಾಕಬೇಕು ಅಂತ ಹೇಳಿದ್ದಾರೆ. ಹಾಗಾಗಿ ನಾವು ಯೂನಿಫಾರ್ಮ್ ಕೋಡನ್ನು ಚೇಂಜ್ ಮಾಡಲ್ಲ ಅಂತ ಗಟ್ಟಿ ನಿಂತದ್ದು ಬಿಟ್ಟರೆ ನಾವು ಹಿಜಾಬ್ ಹಾಕಬಾರ್ದು ಅಂತ ಹೇಳಲಿಲ್ಲ. ಕ್ಲಾಸ್ ರೂಮಲ್ಲಿ ಯೂನಿಫಾರ್ಮ್ ತನ್ನಿ ಅಂತ. ಹಾಗಾಗಿ ಇವತ್ತಿಗೂ ನಮ್ಮ ಉಡುಪಿಯ ಪ್ರಣಾಳಿಕೆಯನ್ನು ನಾವು ಮಾಡಿದ್ದೇವೆ. ನೋಡಿ, ಎಲ್ಲಿಯಾರು ಒಂದು ವಿಷಯ ಹಿಜಾಬ್ ಇದ್ದು ಹಾಕಲಿಲ್ಲ. ನಾವು ಬಂದರೆ ಹಿಜಾಬನ್ನು ಬ್ಯಾನ್ ಮಾಡ್ತೇವೆ, ಹಾಕಿಲ್ಲ. ನಮಗೆ ಹಿಜಾಬ್ ಚುನಾವಣಾ ವಿಷಯ ಅಲ್ಲ. ಹಿಜಾಬ್ ನಮ್ಮ ಶೈಕ್ಷಣಿಕ ವಿಷಯದಲ್ಲಿ ಒಂದು ಅಸಮಾನತೆಯ ವಿಷಯ ಇತ್ತು. ಅಂದರೆ ಸಮಾನತೆಯ ದೃಷ್ಟಿಯಿಂದ ಸಮಸ್ಯೆ ಇತ್ತದು. ಕ್ಲಾಸ್ ರೂಮಲ್ಲಿ ಕೂತ್ಕೊಳ್ಳುವಾಗ ಎಲ್ಲರೂ ಸಮಾನವಾಗಿರಬೇಕು ಅಂತ ನಮ್ಮ ಕಾಲೇಜಲ್ಲಿ ಗೌರ್ಮೆಂಟ್ ಮಹಿಳಾ PU ಕಾಲೇಜಲ್ಲಿ ಸಮಸ್ಯೆ ಇತ್ತು. CFI ಅವರು ಅವರ ತಲೆ ಕೆಡಿಸಿ ಹಾಳು ಮಾಡಿದರು. ಆಮೇಲೆ ಅದಕ್ಕೆ ಒಂದು ಕಾನೂನಾಯಿತು. ಅದಕ್ಕೋಸ್ಕರವೇ ಸ್ಪಷ್ಟೀಕರಣ ಕೇಳಿದ್ರು, ಕಾನೂನಾಗಿ ಅದಕ್ಕೆ ವಿರೋಧ ಮಾಡಿದರು, ಹೋರಾಟ ಆಯಿತು, ಹೈಕೋರ್ಟಿಗೆ ಹೋದರು. ಹೈಕೋರ್ಟಲ್ಲಿ ನಾವು ಸರಿಯಾದಂಥ ವಾದವನ್ನು ಮಂಡಿಸಿ ನಮ್ಮೆಲ್ಲ ದಾಖಲೆಯನ್ನು ಕೊಟ್ಟು 2004ರ ನಿರ್ಣಯ, ಅವರು ಅದೇ ಹೆಣ್ಣು ಮಕ್ಕಳು 6 ಹೆಣ್ಣು ಮಕ್ಕಳು CCTV ಫುಟೇಜ್ 45 ಡೇಸ್ ಇದ್ದು, ಆ ಹೆಣ್ಣು ಮಕ್ಕಳು ಕ್ಲಾಸ್ ರೂಮಲ್ಲಿ ಬಂದು ಹಿಜಾಬ್ ತೆಗೆದುಕೊಂಡು ಕೂತ್ಕೊಂಡು ಪಾಠ ಕೇಳ್ತೀವಿ. ಇದೆಲ್ಲ ದಾಖಲೆಗಳನ್ನು ಕೊಟ್ಟಿದ್ದೇವೆ. ಅಂದರೆ ನಿರಂತರವಾಗಿ 4 ಕುರಾನ್ನ ವರ್ಷನ್ಸ್ಗಳನ್ನು ಕೊಟ್ಟು ನಾವು ಒಳ್ಳೊಳ್ಳೆ ಇದು ಮಾಡಿ ನಮ್ಮ ವಾದವನ್ನು ಮಾಡಿದ ಪ್ರಕಾರ ಹೈಕೋರ್ಟಲ್ಲಿ ನಮ್ಮ ಅಂದರೆ ಹಿಜಾಬ್ ಕ್ಲಾಸ್ ರೂಮಲ್ಲಿ ಇದು ಮಾಡಬಾರ್ದು ಅಂತ ಆದೇಶ ಆಗಿದೆ. ಈಗ ಸುಪ್ರೀಂ ಕೋರ್ಟಲ್ಲಿದೆ. ಬೊಮ್ಮಾಯಿ